ಮನದಲ್ಲಿ ಅಡಗಿಕೊಂಡೆ. ಈಗ ನಾನೇ ಅದನ್ನು ಮಾತಿನ ಮೂಲಕವಾಗಿ ಚುಚ್ಚಿ ಎಬ್ಬಿಸಿದ್ದೇನೆ. ಹೆಚ್ಚು ಹೊತ್ತು ಬೇಡ, ಕೊಲುವ ನಿಮಿಷ ನಿನಗೆ ನಿಮಿಷ ಅತಿಯಾಗಿ ಸೇವಿಸುವವ ರೋಗಿಷ್ಠ ನೀನು. ಎಲ್ಲ ಇದುವರೆಗೆ ನೀನು ಜೀವನದಲ್ಲಿ ಉಂಡೆ, ಇನ್ನು ನನಗೊಂದು ಊಟ ಮಾಡಬೇಕು ಅಂತಾಗಿದೆ. ನಿನ್ನ ಬೊಜ್ಜದ ಊಟ. ಯಾರನ್ನು ನಾನು ಕರೆಯುತ್ತಾ ಇದ್ದೇನೆ? ಅವರೆಲ್ಲರೂ ಮಡಿದು ಹೋಗಿದ್ದಾರೆ. ಭೀಮ ಬಿದ್ದ ಎನ್ನುವಂತ ಸಂತೋಷದಿಂದ ಅವರೆಲ್ಲರನ್ನು ನಾನು ಕರೆದೆ. ಏನು ಮಾಡೋಣ? ಈ ಸಂತೋಷವನ್ನು ನಮ್ಮವರೊಂದಿಗೆ ನಾನು ಆಚರಿಸಬೇಕಿತ್ತು. ಅವರೆಲ್ಲರನ್ನು ಕಳೆದುಕೊಂಡಿದ್ದೇನೆ. ಹಾಗೆಂದು ಈ ಒಂದು ವಿಷಯವನ್ನು ಉತ್ಸವದೋಪಾದಿಯಲ್ಲಿ ನಾನು ಆಚರಿಸಬೇಕಾಗಿದೆ. ಏನು ಮಾಡೋಣ? ನಮ್ಮವರೊಂದಿಗೆ ಇದ್ದು ಸಂತೋಷಿಸುವುದಕ್ಕಿಂತಲೂ ಇನ್ನೊಬ್ಬರನ್ನು ದೂಷಿಸಿ ಸಂತೋಷಿಸುವುದರಲ್ಲಿ ಈ ಕೌರವನಿಗೆ ಆಸಕ್ತಿ. ಹಾಗಿದ್ರೆ ಧರ್ಮರಾಯ, ಭೀಮ, ನಕುಲ, ಸಹದೇವಾದಿಗಳನ್ನು ಕರೆದು ಮೂದಲಿಸಿ ಈ ದೃಶ್ಯವನ್ನು ತೋರಿಸ್ತೇನೆ. ಓ ಧರ್ಮಜ, ನೋಡಿರಿ ಧರ್ಮಜ, ನೋಡಿರಿ ಧರ್ಮಜ, ಫಲಗುಣ ನೋಡಿರಿ ಧರ್ಮಜ, ಫಲಗುಣ ತನ್ನ ಮಾನಿಗಿದ್ದ ಮುಂದಿನ ಭಾಷೆ ತನ್ನ ಮಾನಿಗಿದ್ದ ಮುಂದಿನ ಭಾಷೆ ವ್ಯರ್ಥ. ಕನ್ನಡಿ ಗಂಡಾಯ್ತು, ಕನ್ನಡಿ ಗಂಡಾಯ್ತು, ಕೈ ತಪ್ಪಿ ಹೋಯ್ತು. ಕೈ ತಪ್ಪಿ ಹೋಯ್ತು,
मेरे धर्मज ಫಲ್ಗುಣ ಸರಿಯಾಗಿ ನಿನ್ನ ತಮ್ಮನಾದಂತಹ ಭೀಮನ ಪರಿಸ್ಥಿತಿಯನ್ನು ನೋಡಿ ಅರ್ಜುನ ನಕುಲ ಸಹದೇವರು ಅಣ್ಣ ಭೀಮನ ಸ್ಥಿತಿಯನ್ನೊಮ್ಮೆ ಸರಿಯಾಗಿ ನೋಡಿ ಹೇಗೆ ಬಿದ್ದಿದ್ದಾನೆ. ದೊಡ್ಡ ಮಾವಿನ ಮರವಿದ್ದ ಹಾಗೆ ಬಿದ್ದಿದ್ದಾನೆ. ಮರದ ಸುತ್ತಳತೆಯನ್ನು ಎಣಿಸುವುದಕ್ಕೆ ಅದು ನೇರ ಇರುವಾಗ ಕಷ್ಟ ಆಗ್ತದೆ. ಬಿದ್ದ ಮೇಲೆ ಸುತ್ತಳತೆ ಎಷ್ಟು ಅಂತ ಅಳೆಯುವುದಕ್ಕೆ ಸುಲಭ. ಯಾರಿಗಾದರೂ ಭೀಮನ ಹೊಟ್ಟೆಯ ಸುತ್ತಳತೆಯನ್ನು ಅಳೆಯಬೇಕು ಎನ್ನುವ ಹಾಗೆ ಆಕಾಂಕ್ಷೆ ಇದ್ರೆ ಈಗ ಅಳೆಯಬಹುದು. ಯಾರಿಗೂ ಬಾಧೆ ಇಲ್ಲ. ಒಂದು ಬದಿಯಲ್ಲಿ ಬಿದ್ದುಕೊಂಡಿದ್ದಾನೆ. ನನಗೆ ಸ್ವಲ್ಪ ಬಾಧೆ ಆಗಿದೆ, ಆದರೂ ಚಿಂತೆ ಇಲ್ಲ. ಒಂದು ಬದಿಯಲ್ಲಿ ಬಿದ್ದಿದ್ದಾನೆ. ನೋಡು, ಸರಿಯಾಗಿ ನೋಡು. ಯಾರ್ಜುನ, ಯಾರಲ್ಲ ಸಹದೇವ, ನೋಡ್ತಾ ಇದ್ದೀರಿ. ಮುಖದಲ್ಲಿ ಭಾವನೆ ಬದಲಾವಣೆಯಾಗುತ್ತಾ ಇಲ್ಲ. ಕಿಂಚಿತ್ತು ಬೇಸರ ಎನ್ನುವುದು ನಿಮ್ಮ ಮುಖದಲ್ಲಿ ಕಾಣಿಸುತ್ತಾ ಇಲ್ಲ. ಕಾರಣ ಏನು ಎನ್ನುವ ಹಾಗೆ ನನಗೆ ಅರ್ಥವಾಗಿದೆ. ನಿಮಗೆ ಬೇಸರ ಆಗಲಿಕ್ಕಿಲ್ಲ. ಭೀಮ ಸತ್ತ ವಿಚಾರದಲ್ಲಿ ಖಂಡಿತವಾಗಿಯೂ ನೀವು ಚಿಂತಿತರಾಗುವವರಲ್ಲ. ಯಾಕೆ? ಹಿಂದೆ ಕಾಡಿನಲ್ಲಿ ಭಿಕ್ಷಾಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿದಂತಹ ಭಿಕ್ಷಾನ್ನದಲ್ಲಿ ಅರ್ಧವನ್ನು ಭೀಮನಿಗೆ ಕೊಟ್ಟು ಉಳಿದ ಅರ್ಧವನ್ನು ಕುಂತಿ ಸಮೇತರಾಗಿ ನೀವು 5 ಹಂಚಿ ತಿನ್ನುತ್ತಾ ಇದ್ದವರು. ಈಗ ಭೀಮ ದರಾಶಾಹಿಯಾಗಿದ್ದಾನೆ. ನಾಳೆ ಕಾಡಿಗೆ ಹೋಗುವಂತಹ ಪರಿಸ್ಥಿತಿ ಬಂತು ಎಂದಾದರೆ ಸಿಕ್ಕಿದಂತಹ ಭಿಕ್ಷಾನ್ನವೆಲ್ಲವನ್ನೂ ಕೂಡ ನಮಗೆ ಮುಕ್ಕಬಹುದಲ್ಲ ಎನ್ನುವಂತಹ ಸಂತಸ ನಿಮ್ಮ ಮುಖದಲ್ಲಿ ಮನೆ ಮಾಡಿದೆ. ನಿಮ್ಮಲ್ಲಿ ಏನು ಹೇಳುವುದು ಅದಲ್ಲ. ದೂರದಲ್ಲಿ ನಿಂತು ನೋಡುತ್ತಾ ಇದ್ದಾಳೆ. ಪಾಂಚಾಲೆ ಮಾತು ಕೊಟ್ಟಿದ್ದಾನೆ. ಕೌರವನನ್ನು ನಾನು ಘಾತಿಸುತ್ತೇನೆ, ಕೌರವನ ನಾಶವನ್ನು ನಾನು ಮಾಡುತ್ತೇನೆ ಎನ್ನುವ ಹಾಗೆ ಈತ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಆಡಿದಂತಹ ಮಾತು ನಡೆಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಬಹಳಷ್ಟು ಬೇಸರದಲ್ಲಿದ್ದಾಳೆ. ಅವಳಿಗೆ ಬೇಸರ ಏನು ಎನ್ನುವ ಹಾಗೆ ನನಗರ್ಥವಾಗುತ್ತಾ ಇದೆ. ಈ 5 ಗಂಡಂದಿರಲ್ಲಿ ಭೀಮಸೇನನಷ್ಟು ಪ್ರೀತಿ ಅವಳಿಗೆ ಬೇರೆ 4ರಲ್ಲಿ ಇಲ್ಲ. ಯಾಕೆ? ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಭೀಮಸೇನ ನೋಡಿದ ಹಾಗೆ ಉಳಿದ 4 ನೋಡುತ್ತಾ ಇಲ್ಲ. ಆದ ಕಾರಣ ಭೀಮನಲ್ಲಿ ಹೆಚ್ಚು ಪ್ರೀತಿ. ಅಂತಹ ಭೀಮ ಬಿದ್ದಿದ್ದಾನೆ ಎಂದಾದ ಕ್ಷಣ ಬಹಳಷ್ಟು ಚಿಂತಿತಳಾಗಿದ್ದಾಳೆ. ಅವಳ ಪರಿಸ್ಥಿತಿ ಈಗ ಹೇಗಾಯಿತು? ಕನ್ನಡಿ ಗಂಟಾಗಿ ಹೋಯಿತು. ಭೀಮ ಸತ್ತಿದ್ದಾನೆ, ಗಂಡ ಸತ್ತಿದ್ದಾನೆ. ಹಣೆಯಲ್ಲಿರುವಂತಹ ಸಿಂಧೂರವನ್ನು ಎಲ್ಲವನ್ನೂ ಮಾಸುವುದಾ ಅಲ್ಲ ಇದರಲ್ಲಿ ಒಂದು ಭಾಗ ಮಾತ್ರ ಮಾಸಿ ತೆಗೆಯುವುದಾ? ಏನು ಮಾಡೋಣ ಅಂತ ಅವಳಿಗೆ ಅರ್ಥವಾಗುತ್ತಾ ಇಲ್ಲ. ಹೆಚ್ಚು ಪಚಾರಿಸುವುದರಲ್ಲಿ ಅರ್ಥವಿಲ್ಲ. ಯಾಕೆ? ನಾಳೆ ದಿನ ನನ್ನ ಅಂತಃಪುರವನ್ನು ಸೇರುತ್ತಾಳೆ ಎಂದಾದರೆ ಈಗ ನಾನು ಪರಿಹಾಸ್ಯ ಮಾಡಿದರೆ ನಾಳೆ ದಿನಕ್ಕೆ ನನಗೆ ಕಷ್ಟ ಆಗಬಹುದು. ಆದ ಕಾರಣ ಅವಳ ವಿಚಾರವನ್ನು ಬಿಡೋಣ. ಅದಲ್ಲ ನಾನು ಯೋಚಿಸುತ್ತಾ ಇರುವುದು, ಅದನ್ನಲ್ಲ. ಈ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧವೇ ಇಲ್ಲ ಎನ್ನುವ ಹಾಗೆ ಅವನಷ್ಟಕ್ಕೆ ಆತ ಮುಗುಳ್ನಗವನ್ನು ನಗುತ್ತಾ ಇದ್ದಾನೆ. ಆತ ಮತ್ಯಾರೂ ಅಲ್ಲ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.